ಅಳುಪ ಅರಸರ ರಾಜಧಾನಿಯಾಗಿದ್ದ ಬಾರ್ಕೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಅಳುಪೋತ್ಸವ ಜಾನಪದ ಜಾತ್ರೆ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮಾಹಿತಿ ನೀಡಿದರು. ಜನವರಿ 25ರಿಂದ 27ರವರೆಗೆ ಬಾರಕೂರಿನ ಇತಿಹಾಸ ತಿಳಿಸುವ ವಿನೂತನ ಕಾರ್ಯಕ್ರಮ ಇದಾಗಿದ್ದು, ಸುಮಾರು 366 ದೇವಾಲಯಗಳನ್ನು ಹೊಂದಿರುವ ಈ ಪ್ರದೇಶದಲ್ಲಿ ಹೆರಿಟೇಜ್ ವಾಕ್ ಜನಪದ ಜಾತ್ರೆ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. 25ರ ಸಂಜೆ 4 ಕಿಲೋಮೀಟರ್ ತನಕ ಹೆರಿಟೇಜ್ ವಾಕ್ ನಡೆಯಲಿದ್ದು, ವಿವಿಧ ಜನಪದ ಕಲಾ ತಂಡ, ಕಂಗೀಲು ಕುಣಿತದೊಂದಿಗೆ ಗಣ್ಯರನ್ನ ವೇದಿಕೆಗೆ ಕರೆತರಲಾಗುವುದು. ನಂತರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. 25, 26, 27 3 ದಿವಸಗಳಾಗಿ ಕಾರ್ಯಕ್ರಮಗಳು ನಡೆಯುತ್ತವೆ. 25ನೇ ದಿನಾಂಕ ಒಂದು ಹೆರಿಟೇಜ್ ವಾಕ್ ಅನ್ನು ನಾವು ಅರೇಂಜ್ ಮಾಡ್ತೀವಿ. ಅಂದ್ರೆ ಅದರ ಇತಿಹಾಸಕ್ಕೆ ಸಂಬಂಧಪಟ್ಟ ಸ್ಥಳಗಳ ಪರಿಚಯ ಜನರಿಗೆ. ಹೆರಿಟೇಜ್ ವಾಕ್ ಬಂದ್ಬಿಟ್ಟು ಪಂಚಲಿಂಗೇಶ್ವರ ಟೆಂಪಲ್ ಇಂದ ಶುರು ಮಾಡಿ ಮೇಲೆ ಸಿಂಹಾಸನ ಗುಡ್ಡೆಯಿಂದಲೇ ಶುರುವಾಗ್ತದೆ. ಅಲ್ಲಿ ಒಂದು ಗುಡ್ಡೆ ಇದೆ. ಅದರದ ಏನ ಹೇಳ್ತಾರೆ ಅಂದ್ರೆ ಅದ್ರ ಕೆಳಗಡೆ, ಅಂದ್ರೆ ಹಿಂದೆ ಅಲ್ಲಿ ಒಂದು ಪ್ಯಾಲೇಸ್ ಇತ್ತು. ಅದು ಮತ್ತೆ ಡಿಮಾಲಿಶ್ ಆಗಿ ಮಣ್ಣು ಮಾಡಿ ಅದರ ಮೇಲೆ ಗುಡ್ಡೆ ಟೈಪ್ ಆಗಿ ಇಟ್ಟಿದೆ. ಅದು ಈಗಲೂ ಒಂದು ಇಟ್ಸ್ ಲೈಕ್ ಪ್ಲೇ ಗ್ರೌಂಡ್. ಸೊ ಅಲ್ಲಿಂದ ಶುರು ಮಾಡಿ ಕತ್ತಲೆ ಬಸದಿ, ಮತ್ತೆ ಚೌಳಿಕೆರೆ, ಬಾರ್ಕು, ವಿಜಯನಗರ ಕೋಟೆ ಅವೆಲ್ಲ ಆಗಿ ಕೊನೆಗೆ ಕಾಳಿಕಾಂಬ ಟೆಂಪಲ್ ಮತ್ತೆ ಕಲ್ಲು ಚಪ್ರ, ಆಲ್ಮೋಸ್ಟ್ 3.5 to 4 ಕಿಲೋಮೀಟರ್ ಉದ್ದ ಒಂದು ಹೆರಿಟೇಜ್ ವಾಕ್. 17 ಹೆರಿಟೇಜ್ ಪಾಯಿಂಟ್ಸ್ ಕವರ್ ಆಗುವಂತ ಒಂದು ಕಾರ್ಯಕ್ರಮದಿಂದ ಸಂಜೆ 4ವರೆಗೆ ಶುರುವಾಗ್ತದೆ.